ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ದಾಲ್, ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಒಂದು ಚೆನ್ನಾಗಿರುವಂತಹ ಗಾದೆ ಮಾತು ನಾವು ಸ್ಕೂಲ್ ಟೈಮಿಂದಲೂ ಕೇಳ್ತಾ ಬರ್ತೇವೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಸೇವಿಸುವಂತಹ ಆಹಾರ ಕೂಡ ಅಷ್ಟೇ ಉತ್ತಮವಾಗಿರಬೇಕು ಮತ್ತು ಹೆಲ್ದಿ ಆಗಿರಬೇಕು. ಸೊ ಅದಕ್ಕೋಸ್ಕರ ಹೆಲ್ದಿ ಆದಂತಹ ಒಂದು ಪೌಷ್ಟಿಕಾಂಶ ಇರುವಂತಹ ಆಹಾರ ತಯಾರಾಗಬೇಕಾದ್ರೆ ಅದು ಮನೆ ಊಟ ಅಂತ ಹೇಳ್ತಾರೆ, ಅಥವಾ ಮನೆಯ ಅಡುಗೆ ಮನೆಯಲ್ಲಿ ತಯಾರಾದಂತಹ ಆಹಾರ ಅಂತ ಹೇಳ್ತಾರೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನವಾದ ಅಡುಗೆ, ಆರೋಗ್ಯಕ್ಕೂ ಉತ್ತಮವಾದಂತಹ ಅಡುಗೆ ಆ್ಯಂಡ್ ಬೆಸ್ಟ್ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಯಾರಾದರೂ ಗೆಸ್ಟ್ ಇರ್ತಾರೆ. ಅದು ಇವತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಶ್ರೀಮತಿ ಶಕುಂತಲಾ ರಮೇಶ್ ಅವರಿದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ನಿಮಗೂ ಕೂಡ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ. ಸೊ ಹೇಗೆ ನಡೀತಾ ಇದೆ ಈಗ ದಿನಚರಿಗಳೆಲ್ಲ? ಈಗ ಪರವಾಗಿಲ್ಲ, ಎಲ್ಲದು ನಂದೊಂದು ಕ್ಲಾಸ್ ಇತ್ತು, ಕ್ಲಾಸ್ ಕೂಡ ನಡೀತಾ ಇದೆ. ಬಟ್ ಈ ಕರೋನಾದಿಂದ ಸ್ವಲ್ಪ ಎಲ್ಲ ಫೀಲ್ಡ್ ಸ್ವಲ್ಪ ಡೌನ್ ಆಗ್ತಾ ಇದೆ. ಇದೊಂದು ಸಮಸ್ಯೆ, ಬಟ್ ಏನೇ ಆಗ್ಲಿ ಅದ್ರ ಜೊತೆ ಬದುಕಬೇಕು ಅಷ್ಟೇ ಅಲ್ವಾ? ಅದು ಮುಖ್ಯ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ ಮೇಡಮ್, ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಇವತ್ತು ವೀಕ್ಷಕರಿಗೆ ಅವಲಕ್ಕಿ ಪೊಂಗಲ್ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಅವಲಕ್ಕಿ ಪೊಂಗಲ್, ಖಾರ ಪೊಂಗಲ್ ಅವಲಕ್ಕಿ. ಮತ್ತೆ ಇನ್ನೊಂದು ಕಾರ್ನ್ ಫ್ಲೋರ್ ಇದು ಒಂದು ಹಲ್ವಾ. ಕಾರ್ನ್ ಫ್ಲೋರ್ ಹಲ್ವಾ. ಜಾಸ್ತಿಯಾಗಿ ಕಾರ್ನ್ ಫ್ಲೋರ್ ಅನ್ನು ಒಂದು ಬೈಂಡಿಂಗ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಇದನ್ನೇ ಮೇನ್ ಕೋರ್ಸ್ ಆಗಿ ತಗೊಂಡಿದ್ದೀನಿ. ಓಕೆ, ಫೈನ್ ಮೇಡಮ್. ಸೊ ಒಂದು ಖಾರ, ಒಂದು ಸಿಹಿ. ಸೊ ಹಾಗಾದ್ರೆ ಹೋಗುವ ನಮ್ಮ ಕಿಚನ್ ಗೆ. ಹೋಗೋಣ. ಎಸ್ ಬನ್ನಿ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ನಾವೀಗ ಏನ್ ಮಾಡ್ತಾ ಇರೋದು? ನಾನೀಗ ಹೆಸರು ಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಫ್ರೈ ಮಾಡ್ತೀನಿ. ಇದು ಅವಲಕ್ಕಿ ಪೊಂಗಲಿಗೆ. ಎಸ್, ಒಂದು ಬಾಂಡ್ಲೆ ಕೊಡಿ ನನಗೆ. ಓಕೆ, ಗ್ಯಾಸ್ ಹಚ್ಚಲಿಯಾ? ಹಚ್ಚಿ. ಒಂದು ಸ್ಪೂನ್ ಬೇಕು, ತಗೊಳ್ಳಿ. ಹೆಸರು ಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಹಸ್ಕಿನ ಅಂಶ ಹೋಗುತ್ತೆ. ಸ್ವಲ್ಪ ತುಂಬ ಏನು ಬಿಸಿ ಮಾಡೋದು ಬೇಡ, ಸ್ವಲ್ಪ ಘಮ ಘಮ ಪರಿಮಳ ಬರುತ್ತೆ. ಇದು ಫಸ್ಟ್ ಇದರ ಹಸಿ ವಾಸನೆ ಹೋಗ್ಲಿಕ್ಕೆ ಇದು ಮಾಡು, ಫ್ರೈ ಮಾಡು. ಓಕೆ. ಸೊ ಇದು ಹೇಗೆ ದಿಢೀರಾಗಿ ಆಗುತ್ತಾ ಅಥವಾ ತುಂಬಾ ಟೈಮ್ ತಗೊಳ್ಳುತ್ತಾ? ಇಲ್ಲ ದಿಢೀರಾಗಿ ಒಂದು ಸ್ವಲ್ಪ ಒಂದು 10 ನಿಮಿಷ ಬೇಕಾಗ್ಬೋದು ಅಷ್ಟೇನೆ. ದಿಢೀರೇನೆ. ಅಕ್ಕಿದು ಮಾಡ್ತಾರೆ, ಇದು ಹೆಸರು ಬೇಳೆದು ಮಾಡ್ತಾ, ಇದು ಅವಲಕ್ಕಿದು ಮಾಡ್ತಾರೆ. ಅವಲಕ್ಕಿಯಲ್ಲಿ 2-3 ವೆರೈಟಿ ಇದೆಯಲ್ಲ. ನಾವು ಇದಕ್ಕೆ ಸ್ವಲ್ಪ ಗಟ್ಟಿ ಅವಲಕ್ಕಿ ತಗೊಳ್ಬೇಕು. ಹೌದು. ನೋಡಿ ಈಗ ಕಲರ್ಸ್ ಕೂಡ ಚೇಂಜ್ ಆಯ್ತು. ಕಂಪ್ರೆಸ್ ಆಗುತ್ತೆ. ಹೌದು, ಕಂಪ್ರೆಸ್ ಆಗುತ್ತೆ. ಸ್ಮೆಲ್ ಬರ್ತಿದೆ ಸ್ವಲ್ಪ ರೋಸ್ಟ್. ಸಾಕು, ಇಷ್ಟು ಸಾಕು. ಗ್ಯಾಸ್ ಆಫ್ ಮಾಡೋಣ. ನೆಕ್ಸ್ಟ್ ಇದನ್ನ ಇಲ್ಲಿ ಎತ್ತಿಟ್ಕೊಳ್ಳೋಣ ಈ ಕಡೆಗೆ. ಈಗ ನಾನು ಕುಕ್ಕರ್ನಲ್ಲಿ ಆ ಬೇಳೆಯನ್ನು ಬೇಯಿಸಬೇಕು. ನಾನು 1 ಗ್ಲಾಸು ಹೆಸರು ಬೇಳೆ ತಗೊಂಡಿದ್ದೀನಿ, 1 ಗ್ಲಾಸ್ ಮೆಜರ್ಮೆಂಟಲ್ಲಿ. 2 ಗ್ಲಾಸ್ 3 ಗ್ಲಾಸ್ ನೀರು ಹಾಕೋಣ. ಇದರಲ್ಲೇ ಹಾಕೋಣ. ಇದರಲ್ಲಾದರೆ ಒಂದು 2 ಸಾಕು. ನಾನು ಚಿಕ್ಕ ಗ್ಲಾಸಲ್ಲಿ ತಗೊಂಡಿದ್ದು.
ಸಾಕು. ಇದು ಹಾಕುವಲ್ವಾ? ಇದನ್ನು ಹಾಕೋಣ ಈಗ. ಈಗ ಬೇಳೆ ಕುಕ್ಕರಿಗೆ ಹಾಕಿದ್ದೀನಿ. ಒಂದು 3 ವಿಸಲ್ ಆಗಲಿ ಬೇಳೆ. ಹಾಗಾದ್ರೆ ಮುಚ್ಚುದಾ? ಮುಚ್ಚೋಣ. ಸೊ ಇದು 3 ವಿಸಿಲ್ ಬರಬೇಕಾಗುತ್ತೆ. ಸೊ ಇದು ಹಾಗಾದ್ರೆ ಹೊತ್ತು ಬೇಕಾಗುತ್ತೆ ಅಲ್ವಾ ಬೇಯಲಿಕ್ಕೆ? ಹೌದು. ಸೊ ನೆಕ್ಸ್ಟ್ ಸೈಡ್ ಬೈ ಸೈಡ್ ಏನಾದರೂ ಮಾಡ್ಕೊಳ್ಳೋಣ. ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಇಟ್ಕೊಳ್ಳೋಣ. ಈಗ ನೀರು ಹಾಕಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಇದೊಂದು 5 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ನಾವು ಒಂದು ಬಾಣಲೆ ತಗೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ವಿಸಿಲ್ ಆಗಿದೆ ಅಂತ ಕಾಣುತ್ತೆ. ಆಫ್ ಮಾಡುವಾಗ ಗ್ಯಾಸ್ ಆಫ್ ಅಲ್ವಾ? ಮಾಡೋಣ. ಓಕೆ. ಈಗ ಹೆಸರು ಬೇಳೆ ಬೆಂದಿರ್ಬೋದು, ಆಚೆ ಇಟ್ಕೊಳ್ಳೋಣ. ಓಕೆ, ಒಂದು ನಿಮಿಷ ಮೇಡಮ್, ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಈಗ ನಾನು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಳ್ತೀನಿ. ಸರಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಓಕೆ. ಸ್ವಲ್ಪ ನೀರಿದೆ, ಡ್ರೈ ಆಗಲಿ. ಓಕೆ. ಈಗ ನಾನು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಓಕೆ. ಗೋಡಂಬಿಗೆ 2 ಸ್ಪೂನ್ ಈಗ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಹಾಕ್ಕೊಳ್ತೀನಿ, ಇಷ್ಟು ಸಾಕು. ಗೋಡಂಬಿಯನ್ನು ಡ್ರೈ ಮಾಡಲಿಕ್ಕೆ ರೋಸ್ಟ್ ಮಾಡ್ಕೊಳ್ತೀನಿ. ಈಗ ತುಪ್ಪ ಕಾದಿದೆ, ಗೋಡಂಬಿಯನ್ನು ಹಾಕ್ತೇನೆ. ಸರಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಓಕೆ. ಸಾಕು, ಗೋಡಂಬಿ ರೋಸ್ಟ್ ಆಯಿತು. ಓಕೆ. ಸ್ವಲ್ಪ ಗ್ಯಾಸ್ ಸಿಮ್ಮಿಗೆ ಇಡ್ತೇನೆ. ಇದನ್ನೊಂದು ಬೌಲಿಗೆ ಹಾಕಿ ಇಟ್ಕೊಳ್ತೇನೆ. ಸರಿ, ಹಾಕಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಪುನಃ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೆ ಆಯಿಲ್ ಕೂಡ ಹಾಕ್ಬೋದು, ಬಟ್ ತುಪ್ಪ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಬೋದು. ಈಗ ಸ್ವಲ್ಪ ತುಪ್ಪ ಹಾಕಿದೆ, ಈಗ ಸ್ವಲ್ಪ ಆಯಿಲ್ ಹಾಕ್ತೇನೆ. ಆಯಿಲ್ ಹಾಕೋದಾ? ಸೊ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತುಪ್ಪದ ಜೊತೆಗೆ ಇದು ಆಯಿಲ್ ಕೂಡ ಇನ್ನೂ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ, ಜೊತೆಗೆ ಹೆಲ್ದಿ ಕೂಡ. ಹೌದು. ಸಾಕಾ? ಸಾಕು ಸಾಕು ಸಾಕು. ಸ್ವಲ್ಪ ಎಣ್ಣೆ ಕಾಯಿಲಿ. ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೇನೆ ಈಗ. ಸರಿ. ಜೀರಿಗೆ ಪಟ ಪಟ ಅಂದಮೇಲೆ ಸ್ವಲ್ಪ ಕಪ್ಪು ಮೆಣಸಿನ ಪುಡಿ. ಓಕೆ. ಅದನ್ನ ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ಕಾಳು ಕಾಳು ಇರಬೇಕು. ಹೀಗೆ ತರಿ ತರಿ ಇಡೀ ಇದ್ರೂ ಆಗುತ್ತೆ. ಓಕೆ. ತರಿ ತರಿ ಮಾಡ್ಕೊಂಡ್ರು ಆಗುತ್ತೆ. ಕರಿಮೆಣಸು. ಸ್ವಲ್ಪ ಖಾರ ಜಾಸ್ತಿ ಇಡ್ತೇನೆ. ಓಕೆ. ಖಾರ ಸ್ವಲ್ಪ ಜಾಸ್ತಿ ಇದ್ರೆ ತಿನ್ಲಿಕ್ಕೆ ಟೇಸ್ಟ್ ಇರುತ್ತೆ. ಹೌದು. ಈಗ ಸ್ವಲ್ಪ ನಾನು ಅದಕ್ಕೆ ಶುಂಠಿ ಆ್ಯಡ್ ಮಾಡ್ತೇನೆ. ಹಾಗೆಯೇ ಸ್ವಲ್ಪ ಕರಿಬೇವು ಹಾಕ್ತೇನೆ. ಸರಿ. ಎಷ್ಟು ಬೇಕಾ ಖಾರ ನೋಡಿ ಹಾಕೊಳ್ಬೇಕು, ಯಾಕಂದ್ರೆ ಆಲ್ರೆಡಿ ನಾವು ಕರಿಮೆಣಸು ಹಾಕಿದ್ದೀವಿ. ಸ್ವಲ್ಪ ಹಸಿಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು. ಇದು ಒಂಥರ ಖಾರದ ಒಂದು ಖಾರ ಟೇಸ್ಟ್ ಕೊಡುವಂತ ತರ ಒಗ್ಗರಣೆ ರೆಡಿ ಮಾಡಿ. ಹೌದು ಹೌದು ಹೌದು. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ತೀವಲ್ಲ, ಟೇಸ್ಟ್ ಇರುತ್ತೆ. ಓಕೆ. ನೆಕ್ಸ್ಟ್ ಇದಾದ ನಂತರ ನಾನೀಗ ಕೊತ್ತಂಬರಿ ಮತ್ತೆ ಹಾಕ್ತೇನೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ನೋಡಿ ಹಾಕೊಳ್ಬಹುದು ಮತ್ತೆ. ಈಗ ಸ್ವಲ್ಪ ಹಾಕ್ತೇನೆ ನಾನು. ಸರಿ. ಈಗ ನಾವು ಬೇಯಿಸಿದ ಬೇಳೆಯನ್ನು ಹಾಕೊಳ್ಳೋಣ ಇದಕ್ಕೆ. ಹಾಕೊಳ್ಳೋದಲ್ವಾ? ಸೊ ಇದು ತೆಗೆದು ಬಿಡುವ. ತೆಗೆಯೋಣ. ಬೆಂದಿದೆ ಅಲ್ವಾ? ಬೆಂದಿದೆ. ಇಷ್ಟು ಬೆಂದರೆ ಸಾಕು, ತೊಂದರೆ ಇಲ್ಲ. ಈ ಬೇಳೆಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ. ಓಕೆ. ಸೊ ಅರುಣಾದವರ ಅರಿಶಿನ ಹುಡಿ. ಹೌದು, ಅರಿಶಿನ ಹುಡಿ. ಎಷ್ಟು ಬೇಕು ಕಲರ್ ಇರುತ್ತೆ ಅಲ್ವಾ? ಕಲರ್ ಇರುತ್ತೆ, ಎಷ್ಟು ಬೇಕು ನೋಡಿ ಹಾಕೊಳ್ಬಹುದು. ಓಕೆ. ಇನ್ನೇನಿಲ್ಲ, ಇದಕ್ಕೆ ಹಾಕ್ತೇನೆ. ಈ ಒಗ್ಗರಣೆಗೆ ನಾನೀಗ ಇದನ್ನ ಹಾಕ್ತೇನೆ. ಸರಿ. ನಾನೀಗ ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಮತ್ತೆ ನೋಡಿ ಹಾಕೊಳ್ಬಹುದು. ಸರಿ. ಯಾಕಂದ್ರೆ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಇರುತ್ತೆ. ಹೌದು, ಉಪ್ಪು ಇರುತ್ತಲ್ಲ. ಉಪ್ಪು ಕಡಿಮೆ ಇದ್ರೆ ತೊಂದರೆ ಇಲ್ಲ, ಹಾಕೊಳ್ಬಹುದು. ಜಾಸ್ತಿ ಆದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಈಗ ಇದು ಬೇಯ್ತಾ ಇರುವಾಗ ನಾನು ನೆನೆಸಿಟ್ಟಿದ್ದ ಅವಲಕ್ಕಿ ಹಾಕೊಳ್ತೀನಿ. ಸರಿ. ಸೊ ಅದು ನೆನೆಸಿಟ್ಟಾಗ ಹೇಗೆ ಹಿಂಡಿ ಹಾಕ್ಬೇಕಾ ಅಥವಾ ಡೈರೆಕ್ಟ್ ನೀರು? ಇಲ್ಲ, ಈಗ ಅದೇ ಡ್ರೈ ಆಗಿದೆ. ನೀರಿದ್ರೆ ಹಿಂಡಿ ಹಾಕ್ಬೇಕು, ನೀರಿಲ್ದಿದ್ರೆ ಹಾಗೆ ಹಾಕ್ಬಿಡ್ಬೋದು. ಸರಿ. ಅಕಸ್ಮಾತ್ ನೀರಿದ್ರೆ ಹೀಗೆ ಮಾಡಿ ಹಾಕ್ತಾರೆ ಆಗ್ತದೆ.
ಈಗ ಪೂಜೆಗೆ ಹೋಗೋರೆಲ್ಲ ಅನ್ನ ಹಾಕಿದರೆ ಸ್ವಲ್ಪ ಇದು ಹೇಳ್ತಾರೆ ಅನ್ನ ತಿನ್ಕೊಂಡು ಹೋಗಬಾರ್ದು ಅಂತ. ಇದು ಅವಲಕ್ಕಿ ಮಾಡ್ಕೊಂಡು ಬೆಳಿಗ್ಗೆ ಟಿಫನಿಗೂ ಆಗುತ್ತೆ. ಓಕೆ ಓಕೆ. ದಿಢೀರಾಗುತ್ತೆ, ಬೆಳಿಗ್ಗೆ ತಿಂಡಿ ಮಾಡ್ಬೋದು. ಸ್ವಲ್ಪ ನೀರಿದೆ, ನಾನು ಹೀಗೆ ತೆಗಿತಾ ಇದ್ದೀನಿ. ಸರಿ, ಈಗ ಸ್ವಲ್ಪ ತಿರ್ಸ್ಕೊಳ್ತೀನಿ. ಈಗ ನೀರು ಕಡಿಮೆ ಇದ್ರೆ ಸ್ವಲ್ಪ ಈಗ ಹಾಕೊಳ್ಬೋದು ನಾವು. ಕಡಿಮೆ ಆದರೆ ಅವಶ್ಯಕತೆ ಇದೆಯಾ ನೀರು? ನೀರಿಗೆ ಬೇಡ, ಇಲ್ಲ ಇಲ್ಲ. ಇದಕ್ಕೆ ಸ್ವಲ್ಪ ಈಗ ನಾನು ಉಪ್ಪು ಆ್ಯಡ್ ಮಾಡ್ತೇನೆ. ಆಗ ಸ್ವಲ್ಪ ಹಾಕಿದ್ದೀನಿ, ಈಗ ಸ್ವಲ್ಪ ಹಾಕೊಳ್ತೀನಿ. ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಲಿ. ಸ್ವಲ್ಪ ನೀರು ಹಾಕೋಣ. ಹಾಕ್ಲಿಯಾ? ಸಾಕು. ಇದು ಬೇಯ್ತಾ ಇರುವಾಗ ನಾನೀಗ ಸ್ವಲ್ಪ ಇದಕ್ಕೆ ತೆಂಗಿನ ತುರಿ ಹಾಕ್ತೇನೆ. ಓಕೆ. ಸೊ ಎಷ್ಟು ಬೇಕಾಗುತ್ತೆ? ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ನೋಡಿ ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದ್ರು ಏನಾಗೋದಿಲ್ಲ, ಟೇಸ್ಟ್ ಇರುತ್ತಲ್ಲ. ಓಕೆ. ಈಗ ಆಗ್ತಾ ಬಂತು. ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆ ರಸ, ಅರ್ಧ ಹೋಳು ಬೇಕಂತ ಇಲ್ಲ, ಅದು ನಮ್ಮ ಇದನ್ನ ನೋಡಿ ಹಾಕಬೇಕು. ಓಕೆ ಓಕೆ. ಸೊ ಎಷ್ಟು ಪ್ರಮಾಣ ಇರುತ್ತೆ ಮೆಜರ್ಮೆಂಟ್? ಹೌದು 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 ಹೌದು. ಇಲ್ಲಿ ಪೊಂಗಲ್ ಎಷ್ಟು ಪ್ರಮಾಣ ಇರುತ್ತೆ ಅದಕ್ಕೆ ಸರಿಯಾಗಿ ಹಾಕಿದ್ರೆ ಸರಿ. ಸರಿ. ಈಗ ಇದಕ್ಕೆ ನಾನು ಸ್ವಲ್ಪ ಲಿಂಬೆ ಹುಳಿ ಒಂದು 2-3 ಡ್ರಾಪ್ ಆ್ಯಡ್ ಮಾಡ್ತೇನೆ. ಸರಿ. ಎಷ್ಟು ಮೆಜರ್ಮೆಂಟಿಗೆ ನೋಡಿ ಹಾಕ್ಕೊಳ್ಬೇಕು. ನಾನೀಗ ಒಂದು ಅರ್ಧ ಲಿಂಬೆ ಹಣ್ಣಲ್ಲಿ ಸ್ವಲ್ಪ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಓಕೆ. ಈಗ ನಾನು ಆಗ ತುಪ್ಪದಲ್ಲಿ ಹುರಿದ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಸಾಕು, ಹಾಂ ಫೈನಲ್ ಸಾಕು. ಸ್ಟವ್ ಆರಿಸೋಣ ಈಗ. ಹಾಂ ಆಯ್ತು. ಇದು ಸ್ವಲ್ಪ ಅಲ್ಲೇ ಈಗ ಗಟ್ಟಿ ಆಗುತ್ತೆ, ಸರಿ ಆಗುತ್ತೆ. ಸರ್ವ್ ಮಾಡ್ಕೊಳ್ಳಲ್ವಾ? ಹಾಂ ತಗೊಳ್ಳಿ. ಹಾಂ ಈಗ ಇದು ರೆಡಿಯಾಗಿದೆ. ಓಕೆ. ಈಗ ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ಸರಿ. ಸೊ ಹಾಗಾದ್ರೆ ಇದು ಈ ತರ ಸ್ವಲ್ಪ ನೀರಂಶ ಇದ್ದು ಆ ತರನೇ ಬರಬೇಕು. ಹೌದು ಹೌದು. ಸಾಧಾರಣವಾಗಿ ಪೊಂಗಲ್ ಸ್ವಲ್ಪ ನೀರೇ ಇರುತ್ತೆ, ಗಟ್ಟಿ ಮಾಡಬಾರ್ದು. ಮತ್ತೆ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ಇರುತ್ತೆ. ಈಗ ಅವಲಕ್ಕಿ ಖಾರ ಪೊಂಗಲ್ ರೆಡಿಯಾಗಿದೆ. ಇದನ್ನ ತಿಂದು ರುಚಿ ಹೇಗಿದೆ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡುವ ಅಲ್ವಾ? ಎಸ್. ಸೊ ವೀಕ್ಷಕರೇ, ಖಾರ ಅವಲಕ್ಕಿ ಪೊಂಗಲ್ ಮಾಡಿಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಇದ್ದಂತಹ ಇಂಗ್ರೀಡಿಯೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಸೊ ಮಾಡುವ ವಿಧಾನ ಹೇಗೆ ಅಂತ ಒಮ್ಮೆ ನೋಡ್ಕೊಂಡು. ಅವಲಕ್ಕಿ ಖಾರ ಪೊಂಗಲ್ ತಯಾರಿಸುವ ವಿಧಾನ: ಮೊದಲು ಹೆಸರು ಬೇಳೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ 3 ಪಟ್ಟು ನೀರು ಹಾಕಿ 4ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಮೆಣಸು, ಶುಂಠಿ, ಕರಿಬೇವು, ಹಸಿಮೆಣಸು ಹಾಕಿ ಒಗ್ಗರಣೆ ತಯಾರಿಸಿಕೊಳ್ಳಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಬೇಯಿಸಿದ ಬೇಳೆ, ನೆನೆಸಿದ ದಪ್ಪ ಅವಲಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ತೆಂಗಿನ ತುರಿ, ನಿಂಬೆ ರಸ ಉದುರಿಸಿ 1-2 ನಿಮಿಷ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು, ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಅವಲಕ್ಕಿ ಪೊಂಗಲ್ ಸವಿಯಲು ಸಿದ್ಧ. ಒಂದು ಖಾರ ರೆಸಿಪಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಸ್ವೀಟ್ ರೆಡಿ ಮಾಡಲಿಕ್ಕಿದೆ. ಸೊ ನಾವೆಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲೆಗಳು, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್. ಸೊ ನೆಕ್ಸ್ಟ್ ಒಂದು ಸ್ವೀಟ್ ರೆಡಿ ಆಗಲಿಕ್ಕಿದೆ ಕಾರ್ನ್ಫ್ಲವರ್ ಯೂಸ್ ಮಾಡಿಕೊಂಡು. ಸೊ ಬನ್ನಿ ಯಾವ ರೀತಿ ಹೇಗೆ ಅಂತ ಕೇಳ್ಕೊಡುವ. ಎಸ್ ಮೇಡಮ್, ಸೊ ಕಾರ್ನ್ಫ್ಲವರ್ನ ಸ್ವೀಟ್ ಅಂತ ಹೇಳಿದ್ರಿ. ಹೌದು, ಕಾರ್ನ್ಫ್ಲವರ್ ಇದು ಹಲ್ವಾ ಹಲ್ವಾ ಮಾಡಿ ತೋರಿಸ್ತೇನೆ ಇವತ್ತು ನಾನು. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ? ಈಗ ನಾನೊಂದು ಜಾರ್ ತಗೊಂಡಿದ್ದೀನಿ. ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಎಸ್, ಸ್ವಲ್ಪ ನೀರು. ಓಕೆ, ನೀರು ಬೇಕಾಗುತ್ತಾ? ಹೌದು.
ಹಾಕ್ಲಿಯಾ? ಹಾಂ, ಸ್ವಲ್ಪ ಇದಾಗಲಿಕ್ಕೆ. ಸಾಕಾ? ಹಾಂ, ಇದನ್ನು ನಾನೀಗ ಒಂದು ಕಡಾವಿಗೆ ಹಾಕಿ ಪಾಕ ಮಾಡ್ಲಿಕ್ಕೆ ಇಟ್ಕೊಳ್ತೀನಿ. ಸರಿ. ಅಂದ್ರೆ ಹೀಗೆ ಮಾಡೋದ್ರಿಂದ ಸಕ್ಕರೆ ಬೇಗ ಕರಗುತ್ತಂತ ಹೇಳಿ? ಹೌದು ಹೌದು ಹೌದು. ಓಕೆ. ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ಇಲ್ಲಿ ಸಕ್ಕರೆ ಆಲ್ರೆಡಿ ಕರಗಿರುತ್ತೆ. ಓಕೆ. ನೀರು ಬೇಕಾಗುತ್ತಾ ಮೇಡಮ್? ಸ್ವಲ್ಪ. ಹಾಂ, ಸಾಕು ಸಾಕು. ಇದೀಗ ಪಾಕ ಆಗ್ತಾ ಇರಲಿ. ಸರಿ. ನಾನೀಗ 1 ಕಪ್ಪು ಕಾರ್ನ್ಫ್ಲೋರ್, 3/4 ಕಪ್ಪು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಅದಕ್ಕೆ 2 ಪಟ್ಟು ವಾಟರ್ ಹಾಕಬೇಕು, 2 ಪಟ್ಟು ವಾಟ್ರು. ಸೊ ನೀರು ಅದಕ್ಕೂ ಬೇಕಲ್ವಾ? ಹಾಂ, ಇದಕ್ಕೂ ಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತೇನೆ. ಯಾವ ಕಲರ್ ಬೇಕೋ ಹಾಕೊಳ್ಬೋದು. ನಾನೀಗ ರೆಡ್ ಹಾಕ್ತಾ ಇದ್ದೇನೆ. ಸರಿ. ಸೊ ನೀರು ಹಾಕುದಾ? ಹಾಂ, ಹಾಕಿ, ನೀರು ಹಾಕಿ. ಸೊ ಇದರ 2 ಪಟ್ಟು? 2 ಪಟ್ಟು ನೀರು ಹಾಕಿ. ಫುಲ್ ಇರಲಿ, ತೊಂದರೆ ಇಲ್ಲ. ಸ್ವಲ್ಪ ಜಾಸ್ತಿನೇ ಬೇಕು, ಈ ಕಾರ್ನ್ಫ್ಲೋರ್ ಬೇಗ ಗಟ್ಟಿಯಾಗುತ್ತೆ. ಹಾಕ್ಲಿಯಾ? ಹಾಂ ಹಾಂ, ಸಾಕು ಸಾಕು. ಹಾಂ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಓಕೆ. ಸೊ ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ವಾ? ಕೇವಲ ಕಾರ್ನ್ಫ್ಲವರ್ ಅಲ್ಲೇ ಮಾಡೋದಾ? ಹೌದು, ತುಪ್ಪ ಗಿಪ್ಪ ಏನು ಬೇಡ. ಟೇಸ್ಟಿಗೆ ಗೋಡಂಬಿ ಹಾಕೊಳ್ಬೋದು. ಗೋಡಂಬಿ, ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಹಾಕೊಳ್ಬೋದು. ಪಿಸ್ತಾ, ಬಾದಾಮು, ಚೆರಿ ಏನು ಬೇಕೋ ಹಾಕೊಳ್ಬೋದು. ಸೊ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಮೇಡಮ್? ಖಾರನ ಸ್ವೀಟಾ? ನನಗೆ ಸ್ವೀಟ್ ತುಂಬಾ ಇಷ್ಟ. ತುಂಬ ಇಷ್ಟ. ನಾನು ಮನೇಲಿ ಸ್ವೀಟ್ ಮಾಡ್ತಾ ಇರ್ತೇನೆ. ಹಾಂ, ಸ್ವಲ್ಪ ಮಾಡಿ ನೋಡಿದಾಗ ಆಯ್ತು, ತಿನ್ಲಿಕ್ಕೂ ಆಯ್ತು. ಮನೆಯಲ್ಲೂ ಮಾಡುದು ಹೆಲ್ದಿನೂ ಇರುತ್ತೆ. ಹೌದು ಹೌದು. ಓಕೆ. ಇದು ಸ್ವಲ್ಪ ಪಾಕ ಆಯ್ತು ನೋಡ್ತೇನೆ. ತಗೊಳ್ಳಿ. ಇದು ಸ್ವಲ್ಪ ಎಳೆ ಪಾಕ ಬಂದ್ರೆ ಸಾಕು. ಹಾಂ. ಸೊ ಎಷ್ಟು ಸಕ್ಕರೆ ಹಾಕಿರ್ತೀರಾ ಇದಕ್ಕೆ? ಸಕ್ಕರೆ ಅದು 1 ಬೌಲ್ ಕಾರ್ನ್ಫ್ಲೋರ್ ಆದ್ರೆ 1 ಬೌಲು ಇದು ಸಕ್ಕರೆ. ಓಕೆ. ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು. ಓಕೆ. ಸೊ ಸಕ್ಕರೆಯಲ್ಲೇ ಮಾಡುದು, ಬೆಲ್ಲದಲ್ಲ ಅಲ್ಲ? ಇಲ್ಲ, ಬೆಲ್ಲದಲ್ಲ, ಸಕ್ಕರೆಯಲ್ಲೇ ಮಾಡೋದು. ಸಾಕು. ಇಷ್ಟು ಇದಾದ್ರೆ ಇನ್ನು ಕಾರ್ನ್ಫ್ಲೋರ್ ಒಟ್ಟಿಗೆ ಮಿಕ್ಸ್ ಆಗುತ್ತಲ್ಲ, ಆಗ ಪಾಕ ಆಗುತ್ತೆ. ಈ ತರ ಬಂದ್ರೆ ಸಾಕು. ಇಷ್ಟು ಸಾಕಲ್ವಾ? ಸಾಕು. ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ಕಾರ್ನ್ಫ್ಲೋರು, ಫುಡ್ ಕಲರ್ ಎಲ್ಲ ಇದಕ್ಕೆ ಹಾಕ್ತೇನೆ. ಓಕೆ. ಅದು ಕೊಡಿ, ತಿರ್ಸ್ಬೇಕು. ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ಬೇಕಾದ್ರೆ ಸಿಮ್ಮಿಗೆ ಇಟ್ಕೊಳ್ಳೋಣ. ಇದು ಗಟ್ಟಿ ಆಗೋ ತನಕ ತಿರ್ಸ್ತಾ ಇರಬೇಕು ಹೀಗೆ. ಇದು ಈಸಿ, ಬೇಗ ಆಗುತ್ತೆ. ಮತ್ತೆ ಇದಕ್ಕೆ ನಾವು ತುಪ್ಪ ಕೂಡ ಆ್ಯಡ್ ಮಾಡಿರಲ್ಲ, ತಿನ್ಬಹುದು. ಯಾಕೆ ತುಪ್ಪ ಆ್ಯಡ್ ಮಾಡ್ಲಿಕ್ಕಿಲ್ಲ? ತುಪ್ಪ ಇದಕ್ಕೆ ಟೇಸ್ಟ್, ಬೇರೆ ಹಲವಕ್ಕೆಲ್ಲ ಟೇಸ್ಟ್ ಬರಲಿಕ್ಕೆ ತುಪ್ಪ ಹಾಕ್ತೇವೆ. ಇದು ಹಾಗೇನೆ ಟೇಸ್ಟ್ ಬರುತ್ತೆ. ಹಾಗೇನೆ ಟೇಸ್ಟ್ ಬರುತ್ತೆ. ಈಗ ಜಾಸ್ತಿ ಎಲ್ಲ ತುಪ್ಪ ಎಲ್ಲ ತಿನ್ನೋದಿಲ್ಲಲ್ಲ, ಆದ ಕಾರಣ ಇಂಥದ್ದು ಮಾಡಿಕೊಂಡು ತಿನ್ಬಹುದು. ತುಪ್ಪ ಹಾಕ್ಲೇಬಾರ್ದು ಅನ್ನೋದೇನಿಲ್ಲ, ಹಾಕೊಳ್ಬಹುದು, ಟೇಸ್ಟಿಗೆ ಹಾಕೊಳ್ಬಹುದು. ಸರಿ. ಸೊ ಇದು ಸ್ವೀಟ್ ಮಾಡಿದ ನಂತರ ಹೇಗೆ ಇದನ್ನು ಫ್ರೀಸ್ ಮಾಡುದಾ? ಹೀಗೇನೆ ಡಬ್ಬದಲ್ಲಿ ಇಡುದಾ? ಇದು ಹೀಗೇನೆ ಡಬ್ಬದಲ್ಲಿ ಇಟ್ಕೊಳ್ಬಹುದು. ಫ್ರೀಸ್ ಮಾಡಬೇಕಂತ 1 ತಿಂಗಳೆಲ್ಲ ಇಟ್ಕೊಳ್ಬಹುದು. ಏನಾಗೋದಿಲ್ಲ. ಹಾಗೆ ಹೊರಗೆ ಇಡ್ಬೋದು. ಫ್ರೀಜರಲ್ಲಿ ಇಡಿದಾರೆ ಬಾಕ್ಸಿಗೆ ಹಾಕಿರ್ಬೇಕು. ಓಪನ್ ಇಟ್ರೆ ಮೇಲಿಂದ ಗಟ್ಟಿ ಆಗುತ್ತೆ. ಅಲ್ಲೇ ಗಟ್ಟಿ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಗೋಡಂಬಿ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಟೇಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಹೀಗೆ ಪಾಕ ಬರಬೇಕು. ಸ್ಪೂನಿಂದ ಹೀಗೆ ಗಟ್ಟಿ ಎಳಿಬೇಕು. ಇಷ್ಟು ನೀರಲ್ಲ, ಗಟ್ಟಿ ಆಗಬೇಕು. ನಾನೀಗ ಒಂದು ಜಾನಪದ ಗೀತೆ ಹಾಡ್ತೇನೆ. ಎಸ್ ಮೇಡಮ್. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ ಪರುಷ, ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ. ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದು, ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದು, ಮಾಳ್ಯದಲ್ಲಿ ಗರಿಕೆ ಚಿಗುರ್ಯಾವ, ಮಾಳ್ಯದಲ್ಲಿ ಗರಿಕೆ ಚಿಗುರ್ಯಾವ. ಮಾದಪ್ಪ ಮೂಡ್ಲಲ್ಲಿ ಮಳೆಯು ಸುರಿದಾವ. ಓಹೋ ಮೂಡ್ಲಲ್ಲಿ ಮಳೆಯು ಸುರಿದಾವ. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ ಪರುಷ, ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ.
ಸೂಪರ್, ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಸೊ ಜಾನಪದ ಹಾಡ್ ಹಾಡ್ತಾ ಹಲ್ವಾ ಕೂಡ ಹಲ್ವಾ ರೆಡಿ ಆಯ್ತು. ಆಫ್ ಮಾಡೋದ ಗ್ಯಾಸ್ ಹಾಕಿದ್ರೆ ಆಫ್ ಮಾಡ್ಬೋದು. ನೋಡ್ತೀನಿ. ಹಾ, ಇಷ್ಟು ಬರಬೇಕು. ಈಗ ಸರಿ ಆಯ್ತು. ಸಾಕ? ಹಾ, ಗ್ಯಾಸ್ ಆರಿಸೋಣ ಈಗ. ಓಕೆ, ಸರ್ವ್ ಮಾಡ್ಕೊಡೋಲ್ಲ? ಸರ್ವ್ ಮಾಡ್ಕೊಳ್ಳೋಣ. ಈಗ ಕಾರ್ನ್ಫ್ಲೋರ್ ಹಲ್ವಾ ರೆಡಿ ಆಗಿದೆ. ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ವೀಕ್ಷಕರೇ, ಕಾರ್ನ್ಫ್ಲವರ್ ಯೂಸ್ ಮಾಡಿಕೊಂಡು ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಫಾಸ್ಟ್ ಆಗಿ ಒಂದು ಸ್ವೀಟ್ ಮಾಡ್ಕೊಳ್ಬಹುದು, ಕಾರ್ನ್ಫ್ಲವರ್ ಹಲ್ವಾ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದಂತ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಕಾರ್ನ್ಫ್ಲೋರ್ ಹಲ್ವಾ ತಯಾರಿಸುವ ವಿಧಾನ. ಮೊದಲು 1 ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿ. ಒಂದೆಡೆ ಪಾಕ ಬರುವವರೆಗೂ ಕುದಿಸಿ. ಇನ್ನೊಂದೆಡೆ 1 ಕಪ್ ಕಾರ್ನ್ಫ್ಲೋರಿಗೆ ಸ್ವಲ್ಪ ಬಣ್ಣ, ಕಾರ್ನ್ಫ್ಲೋರ್ನ 2 ಪಟ್ಟು ನೀರು ಹಾಕಿ ಕಲಸಿ. ಆನಂತರ ಸಕ್ಕರೆ ಪಾಕಕ್ಕೆ ಹಾಕಿ ಕುದಿಸಿ. ಸ್ವಲ್ಪ ಗಟ್ಟಿಯಾದ ನಂತರ ಗೋಡಂಬಿ ಹಾಕಿ ಗಟ್ಟಿಯಾಗುವವರೆಗೂ ಬೇಯಿಸಿ. ಬಳಿಕ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಸರ್ವ್ ಮಾಡಿ. ಈಗ ತಯಾರ್ ಕಾರ್ನ್ಫ್ಲೋರ್ ಹಲ್ವಾ. ಎಸ್ ಮೇಡಮ್, 2 ರೆಸಿಪೀಸ್ಗಳು ರೆಡಿ ಆಗಿದೆ. ಸೊ ಟೇಸ್ಟ್ ನೋಡುವಾಗದ್ರಲ್ವಾ? ಟೇಸ್ಟ್ ನೋಡೋಣ. ಎಸ್ ಮೇಡಮ್, ತಗೊಳ್ಳಿ. ಸೊ ಫಸ್ಟ್ ಖಾರ ಪೊಂಗಲ್, ಅವಲಕ್ಕಿ ಖಾರ ಪೊಂಗಲ್. ಪೊಂಗಲ್. ಓಕೆ, ಆಕ್ಚುಲಿ ಚೆನ್ನಾಗಿದೆ. ಸೊ ಒಂಥರ ಅನ್ನದಲ್ಲೇ ಮಾಡಿದಂತಹ ಟೇಸ್ಟ್ ಬರುತ್ತೆ, ಬಟ್ ತಿಂತ ಗೊತ್ತಾಗುತ್ತೆ ಆ ಅವಲಕ್ಕಿಯ ಟೇಸ್ಟ್. ಹೌದು. ಜೊತೆಗೆ ಆ ಖಾರ, ಖಾರ, ಜೀರಿಗೆ, ಕರಿಮೆಣಸು, ಮತ್ತೆ ನಾವು ಹಾಕಿದಂತಹ ಬೇಳೆ ಎಲ್ಲ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ನೀವು ಹೇಳಿದಾಗೆ ಬ್ರೇಕ್ಫಾಸ್ಟಿಗೆ ಸಖತ್ತಾದಂತಹ ಟೇಸ್ಟ್. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಅದರ ಜೊತೆಗೆ ಈ ಕಾರ್ನ್ಫ್ಲವರ್ ಹಲ್ವಾ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತದೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಟೇಸ್ಟ್ ನೋಡೋ, ತಕೊಳ್ಳಿ ಮೇಡಮ್. ಎಸ್, ಚೆನ್ನಾಗಿದೆ. ಮೈಲ್ಡ್ ಸ್ವೀಟ್ ಆಗಿ ಒಂಥರ ಜೆಲ್ಲಿ ಆ ಕೈಂಡ್ ಫೀಲ್ ಕೊಡುತ್ತೆ. ಮತ್ತೆ ಉಳಿದ ಹಲ್ವಾಗಿಂತ ಗಟ್ಟಿ ಏನಿಲ್ಲ, ಸಾಫ್ಟ್ ಆಗಿ ಚೆನ್ನಾಗಿರೋ ಟೇಸ್ಟ್. ಮತ್ತೆ ಇದಕ್ಕೆ ನಾವು ತುಪ್ಪ ಆಡ್ ಮಾಡಲ್ಲ, ಅದು ಒಳ್ಳೇದಲ್ಲ ತುಪ್ಪ ತಿಂದೇ ಇರೋರಿಗೆ. ಹೌದು ಹೌದು ಹೌದು, ಚೆನ್ನಾಗಿದೆ. ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಇದೊಂದು ಸೂಕ್ತವಾದಂತಹ ಸ್ವೀಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಡ್ರೈ ಫ್ರೂಟ್ ಸಿಕ್ಕುತ್ತೆ. ಹೌದು ಹೌದು, ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಚೆನ್ನಾಗಿರುವಂತಹ ಟೇಸ್ಟ್ ಅಂಡ್ ಸಿಂಪಲ್ ಆದ ರೆಸಿಪಿ, ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಗೆ ಬಂದು ಅಡುಗೆನ ಹೇಳ್ಕೊಟ್ರಿ, ಹಾಡು ಬೇರೆ ಹಾಡಿದ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್. ಸೊ ಅದರ ಜೊತೆಗೆ ನಮ್ಮ ಅಡುಗೆ ಮನೆಗೆ ಬಂದು ಅಡುಗೆ ಹೇಳ್ಕೊಡೋದಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪಿಗಳು ತಯಾರಾಯಿತು. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ರುಚಿಕರವಾದಂತಹ ಆಹಾರ, ಆರೋಗ್ಯಕ್ಕೂ ಉತ್ತಮವಾದಂತಹ ರೆಸಿಪಿಗಳ ಜೊತೆ ನೆಕ್ಸ್ಟ್ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.